ವಿ4 ಸ್ಟ್ರೀಮ್ ವಿ4 ನ್ಯೂಸ್ ಮೂಲಕ ಮೂಡಿ ಬರಲಿರುವ ಕನ್ನಡದ ಮೊದಲ OTT ಪ್ಲಾಟ್ಫಾರ್ಮ್. ಎಲ್ಲ ಬಗೆಯ ಮನೋರಂಜನೆ ಮೂಲಗಳನ್ನು ಒಂದೇ ಅಪ್ಲಿಕೇಶನ್ ನಡಿ ತಂದು ಜನತೆಗೆ ಭರಪೂರ ಮನೋರಂಜನೆಯನ್ನ ಒದಗಿಸಬೇಕು ಎನ್ನುವುದು ಇದರ ಹಿಂದಿರುವ ಮಹತ್ತರ ಉದ್ದೇಶ. ಇನ್ನು ಭರಪೂರ ಮನೋರಂಜನೆ ಒದಗಿಸಬೇಕು ಎಂದರೆ ಅದರಲ್ಲಿ ಇರೋ ಕಂಟೆಂಟ್ಗಳು ಕೂಡ ಅಷ್ಟೇ ಅದ್ಭುತವಾಗಿ ಇರಬೇಕು. ಅದಕ್ಕಾಗಿ ಸಾಕಷ್ಟು ಪ್ರಿಪರೇಷನ್ಸ್ಗಳನ್ನು ಕೂಡ ಮಾಡಲಾಗ್ತಿದೆ. ಸಿನಿಮಾಗಳು, ಕಾಮಿಡಿ ಶೋಗಳು, ವೆಬ್ ಸೀರೀಸ್ಗಳು, ಸೀರಿಯಲ್ಗಳು, ಟಾಕ್ ಶೋಗಳು ಹೀಗೆ ನಾನಾ ಬಗೆಯ ಪ್ರೋಗ್ರಾಂಗಳು ಭರಪೂರ ಮನೋರಂಜನೆಯನ್ನ ಹೊತ್ತು ತರಲು ಸಜ್ಜಾಗಿವೆ. ಇನ್ನು ಪಕ್ಕಾ ಮನೋರಂಜನೆಯ ಪ್ಯಾಕ್ ಎಂದರೆ ಅದು ಡ್ರಾಮಾ. ವಿ4 ಸ್ಟ್ರೀಮ್ ಇಂತಹ 16 ನಾಟಕಗಳನ್ನು ಹೊತ್ತುಕೊಂಡು ಲಾಂಚ್ ಆಗ್ತಾ ಇದೆ. ಅಂತಹ ಡ್ರಾಮಾಗಳ ಪೈಕಿ ಒಂದು ಡ್ರಾಮಾ ಪೊಪ್ಪ. ಹಾಗಾದ್ರೆ ಪೊಪ್ಪನ ಕತೆ ಏನು, ಇದರಲ್ಲಿ ಇರೋ ಸಂದೇಶ ಏನು ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಪೊಪ್ಪನ ಕತೆ. ನಾನು ಪೃಥ್ವಿ. ಮೋಕೆದ ಸಿಲಿಟು ಈದೆಂಗಿಯ ಜೋಕೆದ ಬಲಿಟು ಕಾತುಂದೆಯ ಮೋಕೆದ ಸಿಲಿಟು ಈದೆಂಗಿಯ ಜೋಕೆದ ಬಲಿಟು ಕಾತುಂದೆಯ ಜೋಕೆದ ಬಲಿಟು ಕಾತುಂದೆಯ. ಅಪ್ಪ ಅಂದ್ರೆ ಆಕಾಶ ಅಂತ ಹೇಳ್ತಾರೆ. ಅಪ್ಪ ಎಂದ್ರೆ ಇಡೀ ಕುಟುಂಬದ ನೊಗವನ್ನ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಜೀವಮಾನವಿಡೀ ಕುಟುಂಬಕ್ಕಾಗಿ ತನ್ನ ಸರ್ವಸ್ವವನ್ನೇ ತ್ಯಾಗ ಮಾಡುವ ವ್ಯಕ್ತಿ. ಒಂದು ಕುಟುಂಬಕ್ಕೆ ಒಬ್ಬ ತಂದೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಮನಮುಟ್ಟುವಂತೆ ಸಮಾಜಕ್ಕೆ ತೋರಿಸುವ ನಾಟಕವೇ ಪೊಪ್ಪ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಮಾಜ ರತ್ನ ಲೀಲಾಧರ ಶೆಟ್ಟಿ ಕರಂದಾಡಿ ಸಾರಥ್ಯದಲ್ಲಿ ಕಾಪು ರಂಗತರಂಗ ಕಲಾವಿದರ ಪೊಪ್ಪ ನಾಟಕ ಈಗಾಗಲೇ 100 ಭರ್ಜರಿ ಪ್ರದರ್ಶನಗಳನ್ನು ಕಂಡಿರುವ ನಾಟಕ. ಇಂತಹ ಅದ್ಭುತ ನಾಟಕ ಈಗ ವಿ4 ಸ್ಟ್ರೀಮ್ OTT ಮೂಲಕ ವಿಶ್ವಾದ್ಯಂತ ಇರುವ ನಾಟಕ ಪ್ರೇಮಿಗಳನ್ನು ತಲುಪಲು ಸಜ್ಜಾಗಿದೆ. ಕಾಲ ಬದಲಾಗಿದೆ, ಪ್ರಪಂಚ ಕಿರಿದಾಗಿದೆ, ಮನೋರಂಜನೆಯ ಮೂಲಗಳು ಕೂಡ ಅಪ್ಡೇಟ್ ಆಗ್ತಾ ಇದೆ. ಮನೋರಂಜನೆಗಾಗಿ ವಾರದಲ್ಲೊಂದು ದಿನ ರಿಲೀಸ್ ಆಗೋ ಹೊಸ ಸಿನಿಮಾಗಳು, ತಿಂಗಳಿಗೊಮ್ಮೆ ಟಿವಿಯಲ್ಲಿ ಬರೋ ಹೊಸ ಸಿನಿಮಾಗಳಿಗೆ ಕಾಯಬೇಕಾಗಿದ್ದ ಕಾಲ ಹೊರಟು ಹೋಗಿದೆ. ಸಿನಿಮಾ ಇರಬಹುದು, ಸೀರಿಯಲ್ ಇರಬಹುದು, ಅಥವಾ ಇನ್ಯಾವುದೇ ಮನೋರಂಜನಾ ಕಾರ್ಯಕ್ರಮಗಳಿರಬಹುದು, ಎಲ್ಲವನ್ನ ಮೊಬೈಲ್ನಲ್ಲೇ ಎಲ್ಲಿ ಬೇಕಾದರೂ ಎಷ್ಟು ಸಲ ಬೇಕಾದರೂ ನೋಡುವ ಕಾಲ ಇದು. ಎಸ್, ಇದು OTT ಯುಗ. ಅಸಂಖ್ಯಾತ ಮನೋರಂಜನೆಯ ಮೂಲಗಳು ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಬಂದು ಬೀಳ್ತಾ ಇರುವ ಕಾಲವಿದು. ಈ ನಿಟ್ಟಿನಲ್ಲಿ ಕರಾವಳಿ ಕರ್ನಾಟಕದ ಪ್ರಸಿದ್ಧ ಮಾಧ್ಯಮ ಸಂಸ್ಥೆ ವಿ4 ನ್ಯೂಸ್ ವಿ4 ಸ್ಟ್ರೀಮ್ ಎನ್ನುವ OTT ಪ್ಲಾಟ್ಫಾರ್ಮ್ ಅನ್ನು ಲಾಂಚ್ ಮಾಡ್ತಾ ಇದೆ. ಜನಪ್ರಿಯ ತುಳು, ಕನ್ನಡ, ಹಿಂದಿ, ತಮಿಳು, ತೆಲುಗು ಹೀಗೆ ಅನೇಕ ಭಾಷೆಗಳ ಸಿನಿಮಾಗಳು, ಕಾಮಿಡಿ ಶೋಗಳು, ವೆಬ್ ಸೀರೀಸ್ಗಳು, ಸೀರಿಯಲ್ಗಳು, ಟಾಕ್ ಶೋಗಳು ಹೀಗೆ ನಾನಾ ಬಗೆಯ ಪ್ರೋಗ್ರಾಂಗಳು ಭರಪೂರ ಮನೋರಂಜನೆಯನ್ನ ಹೊತ್ತು ತರಲು ಸಜ್ಜಾಗಿದೆ. ಇದರ ಜೊತೆಗೆ ಕರಾವಳಿಯ ಪ್ರಸಿದ್ಧ ನಾಟಕ ತಂಡಗಳ ನಾಟಕಗಳು ಕೂಡ ವಿ4 ಸ್ಟ್ರೀಮ್ನ ಮೂಲಕ ವಿಶ್ವಾದ್ಯಂತ ಇರುವ ನಾಟಕ ಪ್ರಿಯರಿಗೆ ಮನೋರಂಜನೆಯನ್ನು ಒದಗಿಸಲು ಸಜ್ಜಾಗಿದೆ. ಕರಾವಳಿ ಸಾಂಸ್ಕೃತಿಕವಾಗಿ ಅತ್ಯಂತ ಸಮೃದ್ಧವಾಗಿರುವ ಪ್ರದೇಶ. ಇಲ್ಲಿ ರಂಗಭೂಮಿ ಇದೆ, ಜಾನಪದ ಕಲೆಗಳಿವೆ, ಕ್ರೀಡೆಗಳಿವೆ, ಪ್ರತ್ಯೇಕ ಸಿನಿಮಾ ಕ್ಷೇತ್ರವಿದೆ, ಭಾಷೆಯೂ ಇದೆ. ಈ ತುಳು ಭಾಷೆಯ ಕಂಪನ್ನ ವಿಶ್ವದೆತ್ತರಕ್ಕೆ ಪಸರಿಸಿರುವುದು ನಮ್ಮ ತುಳು ರಂಗಭೂಮಿ. ಹೌದು, ತುಳು ರಂಗಭೂಮಿಯಲ್ಲಿ 10 ಕಲಾ ತಂಡಗಳು ತೊಡಗಿಸಿಕೊಂಡಿದೆ. ವರ್ಷಕ್ಕೊಂದರಂತೆ ಹೊಸ ಹೊಸ ಪ್ರಯತ್ನಗಳ ನಾಟಕಗಳ ಮೂಲಕ ಪ್ರೇಕ್ಷಕರ ಮನೋರಂಜಿಸಿಕೊಂಡು ಬಂದಿದೆ. ಅಂತಹ ನಾಟಕ ತಂಡಗಳ ಪೈಕಿ ಒಂದು ಉಡುಪಿ ಜಿಲ್ಲೆಯ ಕಾಪುವಿನ ರಂಗತರಂಗ ಕಲಾವಿದರು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಮಾಜ ರತ್ನ ಲೀಲಾಧರ ಶೆಟ್ಟಿ ಕರಂದಾಡಿ ಸಾರಥ್ಯದಲ್ಲಿ ಮುನ್ನಡೆತಾ ಇರುವ ಕಾಪು ರಂಗತರಂಗ ಕಲಾವಿದರ ಪೊಪ್ಪ ನಾಟಕ ಈಗಾಗಲೇ 100 ಭರ್ಜರಿ ಪ್ರದರ್ಶನಗಳನ್ನು ಕಂಡಿದೆ. ಶ್ಯಾಮ್ ಕುಮಾರ್ ಚಿತ್ರಾಪುರ ರಚನೆಯ ಖ್ಯಾತ ಸಂಗೀತ ಸಂಯೋಜಕ, ನಿರ್ದೇಶಕ ಶರತ್ ಉಚ್ಚಿಲ ಅವರ ನಿರ್ದೇಶನದ ಈ ನಾಟಕವು ವಿ4 ಸ್ಟ್ರೀಮ್ನಲ್ಲಿ ಮೂಡಿಬರಲಿದೆ. ಇದಕ್ಕಾಗಿ ಶೂಟಿಂಗ್ ಪ್ರಕ್ರಿಯೆ ಕೂಡ ಸಂಪೂರ್ಣಗೊಂಡಿದೆ. ಐಪಾಡ್
ಐಪಾಡ್ ಅಂಚ ಅಂಡ ಅಜ್ಜ ಐಪಾಡ್ ಪಂಡ ಈ ತೆಲ್ಲಿ ಒಪ್ಪುಂಡು ಅನ ಸಾರ ಗಟ್ಲೆ ಪದ್ಯಕ್ಕೇನೋಲಿ ಸಾರ ಗಟ್ಲೆ ನಮ್ಮೆ ಬಾಲೆ ಎಂಕಲ ಕಾಲೋಡು ಒಂಜಿತ್ತನು ಬೇ ರೇಡಿಯೋ ಐಟು ಓ ಬರ್ಪುಂಡು ಅವೇ ಕೇಳೋಡು ಕಾದನ ಆಯಪು ಆಟು ಬೇಪು ಆಡು ಬನು ಒಳ್ಳೆ ಬರ್ತೇನಾ ನೆಕ್ಕಲೊಂದು ಅವಸದುಲೆಗೆ ಇಲ್ಲ ರಜ್ಜಿಲ ಪುಲಿಲ ಒಟ್ಟಿಗೆ ಬಿದ್ದಣ್ಣು ಮೂಲ ಬತ್ತಕೇನು ಮುನ್ನೆ ಬತ್ತೆ ನಾನು ನನ್ನ ಒಂದು ಕೊಡ್ತಡು ಪುಳ್ಳಿ ಬರ್ಬೆ ದೊಡ್ಡ ಬತ್ತೆರಾ ನವ ಇಡೆಲ್ಲ ಬನ್ನಿ ಹಂಡು వచ్చి ಬಲ ನನ್ನ ರೈತೆ వచ్చి ಕ್ಲಿಯರ್ ಅಕ್ಕ ಓ ಗಾಡಿ ಅಕ್ಕ ಒತ್ತಡೆ ಕೊಡ್ನ ತಡ ಇದೆ ಯಾನ್ ಬೇರೆಡಂತೆ ಬಿಸಿ ಮುನ್ನ ಅವ್ವೆ ಯಾನು ಕಮ್ಮೆ ನೋಡಿ ಕಾತು ಕಾತು ಬರ್ತೀನಿ ದೊಡ್ಡ ಈರಾವಳಿ ದೊಡ್ಡ ಚಾಕ್ ದಾದ ತಿಂದ್ರೆ ಉಪ್ಪುಂದು ಚರ್ಚೆ ಮಲ್ತು ಸೀದಾ ಲಕೊಂದು ಬೈದಿನೇನಾ ಎಂಕ ಬಡ ಹುಡುಗ ಆಲವಲ್ಲಿ ಮಗ ಲಕೊಂಡ್ ಸೀದಾ ಬರ್ತೀನಿ ನನ್ನ ಬಾಲೆ ಒಂದು ಬಡ ಹುಡುಗ ತಿಂದ್ರೆ ಹತ್ತಿ ಇಡ್ಲಿಗೆ ಬೇಜಾರಾಗಲ್ಲ ತೈಕ್ ತಿಂತೀನಿ ಗಂಟೆಲ್ಲ ಕೋಪಿ ಪಂಜಿಗೆ ಐತೆ ದೊಡ್ಡ ಇನ್ನಿಲ್ಲ ಇಡ್ಲಿ ಐತೆ ನೆಕ್ಕಿ ಗುಳ್ಳದ ಸಾಂಬಾರು ಬಾರಿ ಲಾಯ್ಕ ಬಾಬಾ ಚಟ್ನಿ ಅಂತ ಲಾಯ್ಕ ಗೊತ್ತಿನ ಮಗ ನಿಜಪ್ಪ ನೆಕ್ಕು ನುರ್ಕೆ ಬಾರ್ದು ಗುಳ್ಳದ ಸಾಂಬಾರು ಮಲ್ಕೊಡು ಅವು ಬಾರಿ ಲಾಯ್ಕ ಬಾಬಾ ಕೆಂಪು ಚಟ್ನಿ ಅಂತ ಲಾಯ್ಕ ಗೊತ್ತಿನ ಮಗ ಅವು ಸುಟ್ ಅಯ್ಯೋ ಬೆಜ್ಜಿ 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 ಲಾಸ್ ಬೆಜ್ಜಿ ತಿನ್ನು ಸಾರಿ ಅಂಚ ಇಡ್ಲಿಗೆ ತೋವೆಲ್ಲ ಲಾಯ್ಕ್ ಹಾಪುನ ಅಂದತ ಅದೇ ಬಾಲ ನಿಕ್ಕದೆ ಅದೇ ಅಕ್ಕಲಿಲ್ಲದ ಚಕ್ಕೆ ಇನ್ನೊಬ್ಬರು ಎಂಕಲಿಲ್ಲದ ಪನ್ನೆತ್ತು ಬೊಕ ಮೂಲೆ ಅಲ್ಲ ಎಂಕುಲು ಮೂಲು ಚಟ್ನಿ ಅಂಡಲ ಮನ್ಕೋತ ಸಾಂಬಾರ್ ಅಂಡಲ ಮನ್ಕೋ ನಿಕ್ಕದಾಕ ಮೆಂಕಲಿಲ್ಲದ ಚಕ್ಕೆ ನಡ ಬಾಬಾ ಇಂತ ನಡು ಪಾತ್ರ ಪರಬ ನಿಲ್ಲಾಡ್ತಾ ಇಕೊಳ್ಳಿ ಓಲಾನ ಒಂದು ರೊಕ್ಕ ಸಮಯ ದಕ್ಕರ ಆಗ್ತೈತಿ ದೊಡ್ಡ ತಾತ ಪಣದುಲ್ಲರ ದೊಡ್ಡ ಇರಿ ಪ್ರಾಯ ನಿಂತಿನ ಅಪ್ಪಮ್ಮನ ಆಶ್ರಮಗೂ ಮಾಡೋಣ ತಪ್ಪು ದೊಡ್ಡ ಅಪ್ಪಮ್ಮ ಬಂದ ಏರು ದೊಡ್ಡ ದೇವರಿಗೆ ದೇವರು ಒರ್ಮ ತಿಂಗಳು ತನ್ನ ಬಂಜಿನ ತುಂಬೊಂದು ಈ ಲೋಕದ ಬಲ್ಪು ತೋಜವ್ ನಾಲು ಆಲಿ ಅಪ್ಪೆ ಆಲಪ್ಪೆ ಏ ಮುನ್ನ ದೊಡ್ಡ ಆಶ್ರಮ ಕೊಡೋದ್ ಬಾಡ್ರಿ ಪಣ್ಣಿನಿ ಅಮ್ಮನತ್ ಅಮ್ಮೇರೇನು ತಾನೇ ಆ ಬಲ್ಪುನ್ ಪತ್ತಾದಿನ ತೂತ ಕಟ್ಟಿ ಅವನ್ನೇರ ಈ ನಾಟಕದ ಅಂದಾಯಿ ನಾಟಕದ ಅಂದಿರಲ್ಲ ಹೋಲಿತನ್ಮೆ ಕೋಡೆ ಕೋಡೆಜಿ ಕೆಲವು ದಿನ ತುಂಬು ಈ ಬಯ್ಯ ಮಲ್ಲಿಗೆ ನಾಟಕ ಮೂಲೆ ಟೌನ್ ಹಾಲ್ ದಲ್ಲಿ ಅವೇನಾ ಐಟೆನ್ನ ಪುಷ್ಟ ಸುಂದರರು ಏಪದ ಲೆಕ್ಕನೆ ಎಂಚಿನ ನಾಟಕ ಅವೇನ್ ತುಯಿನ ಜನಕುಲ್ನ ಕನ್ನಡ ದರ 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 ನೀರ್ ಬೈದು ಆತ ನರಕ ಆತನಂಬೆ ಅತ್ತಪ್ಪ ಎನ್ನ ಅಭಿನಯ ಅಂಚತ್ತನು ಎಂಚ ಇದೇ ಡೌಟ್ ಉಂಡಕ್ಕೆ ಓಲೊಂದು ನ್ಯಾಯ ಓಲೊಂದು ಧರ್ಮದ ತಿನ್ಪಿನ ಮೂಲು ಕೂಡ ಕುಷ್ಟ ಸುಂದರಗೆ ಅಡಪಮೆ ಬಂತು ಅಜ್ಜ ಒಂಜಿ ತಿನ್ಪಿನ ಬಂಜಿಗೆ ಕಲ್ಲು ಬಾಡಿಯರತ ನನ್ನ ಇಲ್ಲಡಿ ಒಂದು ತುಂಡು ಲಕ್ಕಿನೆ ಹೌದಾ ಓ ಅತ್ತಂತೆ ಪೋಟದಾನೆ ಮೂಲು ಒರಿಯುಂಡ ಅಲ ಮುಕ್ಕುನು ನಾಯಿ ಮುಕ್ಕಲಕ ನಮ್ಮೆ ಓ ದಾನಂಬೆ ಪಿರವತ್ತಿನ ದಾನಂಬೆ ಕುಡೆ ನಿಂಗೆರೆ ಬತ್ತಿನಕ್ತು ಬೊಕ ಇರೇನ್ 200 ಮೂಲೋರಿಯ ಮಾಬಲೆ ಬಂದಿತ್ತು ಜನ ಅಂದ್ ಆಯ್ತು ಲೆಕ್ಕ ಅವಳು ಬತ್ತ ತಾರದ ಮುದ್ದೆ ಕುತೋಂದಿನಿ ಓದು ದಾದಗೇನ ಯಾನ್ ಬರ್ರೆ ಬಂಡೆ ಉಲಾಯ್ ಬರ್ಪುಜೆಗೆ ಈರ್ಲೆತ್ತುನ ಮಾತ್ರ ಬರ್ತಿಂಗೆ ಅಂದ್ರೆ ಬಾಲೆ ಯಾನ್ ಎಕ್ಕಾಡು ನಿಂದ ಬಣ್ಣತ್ತ ಹಾಯ್ರಾಟ ತಿಂಗಳು ಜಾಸ್ತಿ ನನ್ ಗುರ್ತು ಕುಲ್ಲೆ ಅಲ್ಲ ಬೈತನಿಗೆ ನಮ್ಮೆ ಓ ಆ ತಾರದಟ್ಟೆ ಮೇಲೆ ಪಪ್ಪಾಳ ನಮ್ಮೆ ಉಳೆ ಬಲಮೆ ಬಲಮೆ ಅರೆಗೆನ್ನ ಮಿತ್ತು ಬೇಜಾರುಂಡು ಇತ್ತಿಮೆ ಬಲಮೆ ಇಜ್ಜಿ ಅರೆಯನ್ನ ಮಿತ್ತು ಬೇಜಾರುಂಡು ಅರೆ ನಿನ್ನ ಮಿತ್ ಬೇಜಾರು ಇಜ್ಜಿ ಮಾರಾಯ ಇಜ್ಜಿ ಅರೆಯನ್ನ ಮಿತ್ತು ಬೇಜಾರುಂಡು ಅಂದು ಬೇಜಾರುಂಟು ಆಯ್ ಪೋಟದ ಕೋಡಿಗೆ ನೀವು ಬೇಲೆಗಿತ್ತು ಏಚಾರ ಚಿಕ್ಕು ಜರ ನಂಗೆ ಒಡೆ ಮರ ಕೋರೆ ಮರಲ್ಲ ಒಡೆ ಹೋಗು
ಕುಳ್ಳರಿಗೆ ಬೈತೀನಿ ಹೋಗು ನೋಡಿ ಬಕೀನೆ ಬೇಜಾರನ್ನು ರಾಗೋಯ್ತು ಇದರಲ್ಲಿ ಮೂಲ ಅಜ್ಜರೆ ನಾತ್ ಪುರ್ಲು ತೋಂದಿತ್ತ ಯಾರೆ ಬುರ್ದು ಬೈದಾಗ ಯಾನ್ ದಾಯಿ ಬುರ್ದು ಬೈ ಅರ್ನ ಮಿತ್ತೊಂದು ಎಲ್ಲೇ ಬೇಜಾರು ಬುರ್ದು ಬೈ ಬೇಜಾರ ದಾದ ಬೇಜಾರು ಬಂದಾಗ ಯಾನ್ ಅಜ್ಜೇರಿನ ಮೂಲ ಏತು ಸೋಕುದು ಅಂತೆ ಓಡೆ ಮುಟ್ಟ ಬಂದಾಗ ರಾತ್ರಿ ಜೊಪ್ಪನಗಳ ಒಟ್ಟಿಗೆ ಜೊತ್ತೊಂತಿ ನಡು ರಾತ್ರಿ ಡಾರಿಗೆಲ್ಲ ಪಡಿಕೆ ಬತ್ತುಂಡ ಯಾನ ಲಕ್ಕ ಒಂದು ಉತ್ತೀರ್ ಯಾನ್ ಪಿದಾಯಿಲೆ ತೋದು ಪಡಿಕೆ ಮೈಪಾದ ಪಿರ ಉಲಾಯಿ ಜೊಬಡ ಒಂದು ಉತ್ತ ಒಂದಿನ ಬೇರೆ ಪಣಂದನೆ ಬೋದು ಪಡಿಕೆ ಆಯ್ತು ಬೈತೀನಿ ಗೊತ್ತುಂಡ ಅಯ್ಯ ಆಯ್ತಿದೆ ಬೇಜಾರು ಮಾರ ಆರ್ನ ಬೇಲೆ ನಾರ್ ಮಲ್ದೇರತ್ತ ಪಡ್ಕೆ ಮೈತ್ ಬೈದೇರತ್ತ ಪಡ್ಕೆ ಮೈತ್ ಬೈದೇರತ್ತ ಮೈತ್ ಬೈದೀರ್ ಓಲ್ ಮೈದೀನ್ ಓಲ್ ಉಲಾಯಿ ವಾಸ್ಪೇಸಿನ ಮೈದೀನ್ ಬೇಜಾರು ಮಾಡ್ತೀರ ಯಾವ ಆಯ್ತು ಬಕ್ಕಿ ಪೋಯಿನ ಈ ಸಮಯ ಹೊಡೆಯಿನಿ ಅಂಚ ಬೇಜಾಡು ಪೋಯಿನಿ ಸೀದ ಬೋದೊಂದು ಬಾಲೆ ಸಾಂಕರೆ ಪೋಯಿನಿ ಓಂಬೊಕ ಜೈ ಪನ್ಪುನಗಳು ರಡ್ಡಿ ಜನ ಮೆಗ್ಗೆ ಬಲೆಯಲ್ ಅಕಲಿಲ್ಲಡು ಒಂಜರ ತಿಂಗೊಲ್ದಲಕ ಮೂಜಿ ತಿಂಗಳು ಬಾಲೆ ಸಾಂಕದೆ ಎಂಜಿನಂಬೆ ಯಾನ್ ಬಾಲೆ ಸಾಂಕದಿನಿ ಕಾಕುಲ್ ಪೂರ ಖುಷಿಟ್ಟು ಕೊಡ್ತೀನಿ ಪೂರ ಐನೂದ್ಯದನೆ ನೋಟು ಪೂರ ಅದನ್ನು ಖುಷಿಟ್ಟು ಕೊಡ್ತೀನಿ ಒಳ್ಳೆ ಬೇಡ ನಿಮಗೆ ಬಾಲೆದ ಕರೆ ಈನ ಗೊತ್ತುಂಡು ಎಂಜಿನ ಗೊತ್ತುಂಡು ಯಾನ್ ಸಾಂಕದಿಲ್ಲಕ ಬಾಲೆ ಇದ್ದ ಮುಟ್ಟ ಏರನ್ಲ ಸಾಂಕದೇರ ಆ ಮೂಜಿ ತಿಂಗಳು ಅಕಲಿಲ್ಲಡಗಲೆ ಬಾಲೆ ಬುಲ್ದಿನ ಗೊತ್ತುಜ್ಜಿ ಆತ ಪೊರ್ಲಿ ಯಾನ್ ಬಾಲ ಸಾಂಕದೆ ಗೊತ್ತುಂಡ ಬಾಲೆ ನಿಂಚ ಕಾಂಡೆ ಮೀಪಾದ ಜೊಬುಡಂಡ ಬಾಲೆ ಲಕ್ಕುನ್ ರಡ್ಡು ಗಂಟೆ ತಿನ್ಪಾದ ಜೊಬುಡಂಡ ಬಾಲೆ ಲಕ್ಕುನ್ ಆಚಾರ್ಯ ಗಂಟೆ ತಿನ್ಪಾದ ಜೊಬುಡಂಡ ಬಾಲೆ ಲಕ್ಕುನ್ ಕಾಂಡೆನಿ ಆತ ಸೋಕು ಬಾಲ ಸಾಂಕದೆ ಗೊತ್ತುಂಡ ಭಯಂಕರ ಕೈಗುಣ ನಿನ್ನ ಅಂಡ ಹೋಗಿವೆ ಬಾಲೆ ಆ ನಮ್ಮನೆ ಜಪ್ಪು ನೆಂಚವು ಬಾಲೆ ಆ ನಮ್ಮನೆ ಜಪ್ಪು ನೆಂಚವು ದಾಲಜ್ ಬಾಲೆದ ಬಡವಗೂ ಅಮಲ್ದ ಕಾಲ್ ಮಾತ್ರ ಬೋಲ್ತು ಬಾಳ ಪೊಪ್ಪ ಎಂದ ಕೂಡಲೇ ನಾಟಕದ ತಿರುಳು ಏನು ಅನ್ನೋದು ಬಹಳಷ್ಟು ಮಂದಿಗೆ ಅರ್ಥವಾಗಿ ಹೋಗುತ್ತೆ. ಒಂದು ಕುಟುಂಬಕ್ಕೆ ಅಪ್ಪ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತೋರಿಸಿಕೊಡುವ ಒಂದು ಅದ್ಭುತ ಕಥಾನಕ ಈ ಪೊಪ್ಪ ನಾಟಕ. ಸಂದೀಪ್ ಶೆಟ್ಟಿ ಮಾಣಿಬೆಟ್ಟು ಮತ್ತು ಪ್ರಸನ್ನ ಶೆಟ್ಟಿ ಬೈಲೂರು ಈ ಕಾಂಬಿನೇಷನ್ ತುಳುನಾಡಿನಲ್ಲಿ ಮಾಡಿರುವ ಹಾಸ್ಯದ ಮೋಡಿ ಅಷ್ಟಿಷ್ಟಲ್ಲ. ಅದೇ ಡೆಡ್ಲಿ ಕಾಮಿಡಿ ಕಾಂಬಿನೇಷನ್ ಈ ಡ್ರಾಮಾದಲ್ಲೂ ಮುಂದುವರೆದಿದೆ. ಪೊಪ್ಪನ ಅಳಿಯನಾಗಿ ಮನೆಗೆ ಎಂಟ್ರಿ ಕೊಡುವ ಸಂದೀಪ್ ಶೆಟ್ಟಿ ಮಾಣಿಬೆಟ್ಟು, ಪೊಪ್ಪನ ಅಪ್ಪನ ಕ್ಯಾರೆಕ್ಟರ್ ಆಗಿ ಮನೆಗೆ ಎಂಟ್ರಿ ಕೊಡುವ ಪ್ರಸನ್ನ ಶೆಟ್ಟಿ ಬೈಲೂರು ಅವರ ಜೋಡಿ ಒಂದು ಕ್ಷಣವೂ ಬಿಟ್ಟಿರಲಾರದಂತೆ ಪ್ರೇಕ್ಷಕರನ್ನ ನಗಿಸುತ್ತೆ. ಓ ನೆಟ್ಟು ಗೊಂಬೆ ಮಾರ್ಕದ ಎದುರ ಬಾಬಾ ಇರೇನೆ ರತುವರೆ ಬೈದಿರಿ ಇತ್ತಿರೆ ಕಾಸ್ ಕೊರ್ಪೇರಿ ಕೊರಿಯಾ ಬಾಬಾ 100 ರೂಪಾಯಿಗೆ ತೊಂಬುಜಿ ಬಾಬಾನ ಮಿನಿಮಮ್ 500 500 ಕಮ್ಮಿ ತೊಂಬುಜಿ ಬಾಬಾ ಎನ್ನ 500 ರೂಪಾಯಿದ ನೋಟ್ ಇಜ್ಜಿ ಎಂದ ATM ಕಾರ್ಡ್ ಉಂಟು ಪಿನ್ ನಂಬರ್ 1947 ಬಾಲೆ ಖುಷಿಯಾನ್ ಬಾಲೆ ಗೆಲ್ತೀನಿ ಏ ಉಮೆ ಬಾಲೆ ತೋರೆ ಬೈದಿನ ಯಾಕೆ ಉಮೆ ಮೇರ ಫಲಾಯನ ಬಗ್ಗೆ ಬೊಂಬಾಟ್ ಬೈದಿನಿ ಸೂರ್ಯಗೆ ಓ ಮಿನಿನ ಬೊಂಬಾಟ್ ಗುಡ್ಡಿಯರ್ ಕಲ್ಬಾರ್ದು ಗುರ್ತಿಯರ್ ದಂಗರವೇ ಪಾನಿ ಈ ಊರಿಡಿ ಪ್ರಚಾರ ಮತ್ತು ಸೈದಾರ ಮಾರೆ ಅದು ಬೇಯ್ಪವನು ಮನ್ ಬರತ್ತ ಬೇಯ್ಪವರ ಆತು ಸುಲಭ ಇಜ್ಜಿ ಮಾಮಿ ಇರ್ ಮುಲೆ ಜನ ಬೇಯ್ಪವರು ಎಡ್ಮ ಜನಕ್ಕೂ ಬೇಯ್ಪವನ ಮೆರ್ನನೇ ಅವಸ್ಥೆ ಈ ನಮನೆ ಆತನು ನನ್ನ ಬೊಂಬಾಯ್ಡು 1,000 ಜನಕ್ಕೆ ಬೇಯ್ಪವನ ಅವಸ್ಥೆಯನ್ನೇ ಇಂಚವರು ಅಣ್ಣ ಆರ್ ಬೇಯ್ಪವನ್ ಗಂಜಿ ಈರ್ ಬೇಯ್ಪವನ್ ಗಂಗಸರ ಬೇಯ್ಪರ ಆತು ಸುಲಭ ಇಜ್ಜಿ ರಾತ್ರಿ ಕಾಡಿಡು ಮೂಜಿ ಕಲ್ಲದಿದ್ದು ಮಣ್ಣದ ಕರಟ ಬೇಯ್ಪವನ್ ದುಪ್ಪನಗ ಒಲ್ಲ ಪೊಲೀಸ್ ಸೈರನ್ ಅಂಡ ಬೆಚ್ಚ ಕರನ್ ಕುಗ್ಗಿಲ್ದಿ ಒಂಬಲ್ಪು ಕೆಲಸಲ ರಾತ್ರಿಗೆ ವಾದಿಕ್ಕಿಡು ಬಲ್ತಂದೆ ನಂಗೆ ಗೊತ್ತಾಗ್ಜಿ ಕೂಡ ಪುಲ್ಲೆ ಮುಟ್ಟ ಕಾತುಕೊಳ್ಳೋಡು ಒಂಚಿಡು ಸೂರ್ಯ ಮೂಡುವೆಂದು ಒಲ್ಲ ಬೆಚ್ಚ ಕರ ಕುಗ್ಗಿಲ್ದಿ ಒಂಬಲ್ಪನ ಮರತ ಗೆಲ್ಲು ಮಿನಿ ತಾಗಡಿ ಫ್ಯಾಕ್ಟ್ರಿ ಪೋ ಬಕ ಮಣ್ಣದ ಕಾರ ಎ ಸಮಯ ಬರ್ಪುನು ಅಯ್ಯ ಉಮೆ ಬಂಪೆ ಬೊಂಬಾಯ್ದು ಬೈದಿರಿ ಉಮೆ ತೂನಾ ಗೊತ್ತಾಗ್ಬಿಡವು ದಲ ಬ್ಯಾಗ್ ದಲ ಕತ್ತಿಜೆ ಅತ್ ಯಾನ ಬ್ಯಾಗ್ ದೇಗ ಬತ್ತರು ನಾನು 4 ದಿನೊಟ್ಟು ಎನ್ನ ಮಾಮ ಫಾರಿನ್ ಹಿಡಿದು ಊರು ಬರ್ಪೇರು ಬಣ್ಣಗೆ ನಮ್ಮನ್ನ ಡ್ರೆಸ್ ಪೂರ ಕನ್ಪೇನ್ಪಿ ಬೊಗೆಂಕಲ್ಲ ಈ ಗಂಗಾರ ಬೇಪನ ಬಿಸ್ನೆಸ್ ಇದೆ ಮಿತ್ತ ಡ್ರೆಸ್ ಪೂರ ಪಾಶ್ ಪೊಡು ಉಲಾಯ್ದ ಐಟಮ್ ಒಂಚೂರು ಪಾಶ್ ಇತ್ತು ನಾ ಉಲಾಯ್ದ ಐಟಮ್ ಪಾಶ್ ಹೌದಾಗಿ ಆ ಉಲಾಯ್ ಛಾಟಿಡು ಅಂತ ಇನಿ ಮುಟ್ಟ ಒವ್ವೇ ಸ್ಟೇಷನ್ ಹಂಗೆ ಪರವಂತಿಗೆ ಯಾನಿ ಸ್ಟೇಷನ್ ಬರೋದು ಹಂಗೆ ಉಂಟು ಗೆಟ್ಟಿಪಿ ಇದನ್ನ ಪೊಲೀಸ್ ತಗೊಳ್ಳಿ ಮುಟ್ಟುದು ಹಂಗೆ ದಿಸ್ತಿರಿ ಬರೋ ಬಿಡಿ ಮತ್ತೆ ಮಾಡುವ ಅದ್ಯಾ ನಿನ್ನ ಗಂಗಸರ ಬೇಯ್ಪವನ ಬಿಸ್ನೆಸ್ ಹೋಗಿ ಈ ಬೇಯ್ಪೈನ ಗಂಗಸರ ಸಾಗವ್ ನಿಂಚಮ್ಮೆ ಊರಗುಲ ಬಂದ್ಬೇರಿ ಗಂಗಸರ ಬೇಯ್ಪವರ ಸುಲಭ ಸಾಗವಾರ ಬಂಗನ್ ಎನ್ನ ಐಡಿಯಾನೇ ಬೇತೆ ಒಂಜಿ ಪರ ಅಂಬಾಸಿಡರ್ ಕಾರಿಗೆ ಫುಲ್ ಪೂತ ಜಲ್ಲಿಪುರ ಬಾರ್ದು ಡೆಕೋರೇಷನ್ ಮಲ್ಪು ಯಾನ ಒಂಜಿ ಮದ್ಮೇನ ವೇಷ ಬಾರ್ದು ಪೇಟದ ಇದೇ ದುಡ್ಡು ಫುಲ್ ಲೋಕಲ್ ಲೇಡಿ ಆರ್ಟಿಸ್ಟ್ ಮರ್ವಿನಿ 500 ರೂಪಾಯಿ ಕೊರ್ದು ಮದ್ಮೇಲ ವೇಷ ಬಾರ್ದು ಬಿರಾಡುಗುಲ್ಲ ಒಂಜಿ ಕಾರ್ದಿದ್ರು ಪಿಕ್ಚರ್ದ ಪೋಸ್ಟರ್ ಬತ್ತಾವ ತನ್ನು ವೇಟ್ಸ್ ಮಣ್ಣು ఒక పోలీస్ తగల ఎదురుడి పోపి పోలీస్ తగులు పూర మధ్యనే ట్రిప్ పాస్ అవుతుండు వంద ఇంక జీవించు
ಈ ಇದಮುಟ್ಟ ವರಲ ತೆಗುಬುರ್ದು ಜನ ಇದಮುಟ್ಟ ವರಲ ತೆಗುಬುರ್ದು ಜನ ಒಂಜಿ ಆದಿ ತಿಂಗಳು ದುಂಬು ನಮ್ಮ ದುಂಬುದ ಎಸ್ಪಿ ಅಣ್ಣಾಮಲೈ ಸರ್ರಪ್ಪನಗ ಅವರ ಒಂದು ಅದಿತ್ತೆ ಆರ್ಬಂಡರ್ ನಿಮ್ಮಲ್ಲಿ ಈಗ ಚೌತಿ ಅಷ್ಟೇ ಮೆಲ್ಲ ವರ್ಷಕ್ಕೆ 2 ಸಲ ಬರ್ತಾ ಉಂಟು ಸಂಕ್ರಾಂತಿ ಮಾತ್ರ ತಿಂಗಳಿಗೆ 2 ಸಲ ಬರ್ತಾ ಉಂಟು ಆದರೆ ಬೋಳಿ ಮಗ ನಿಂದು ಮದುವೆ ಮಾತ್ರ ತಿಂಗಳಿಗೆ 15 ದಿನ ಬರ್ತದಲ್ಲ ಅಗುಲಿಂಗ್ ಉಂತ ಬೆಡವಾಡಿ ಇருந்து ಬೇಜಾರಿತ್ತು ಅಗುಲಿಂಗ್ ಕೊಂಚ ಪುದರ್ದಿಯ ಮದ್ಮಯೇನು ಇತ್ತೆ ನಾನು ಕೋರ್ಪುಡ್ಲ ಮದ್ಮಯಂದೇಲಿ ಮದ್ಮಯರೇ ಈರು ನನ್ನ ಪ್ರಕಾಶನ ಬಂದ ಕೆಲವು ದಿನ ಉಂಟತ್ತ ಅದ ಮುಟ್ಟ ಬಾರ್ದಿನ ಒಜೆ ಜೊತೆ ಕುಪ್ಪುನ ಅದ ಮುಟ್ಟ ಒಂಜಿ ಜೊತೆ ಉಂಡತ್ತ ಅವೇನೆ ಅಣ್ಣ ಏನೇನ್ ಕಾಪು ಇತ್ತಿನ ಒಂಜಿ ಜೊತೆನೆ ಅರ್ಧದ ನುಂಗನ ಮುಟ್ಟ ಕಾಪು ಒಂದ್ ವೇಳೆ ಬುಡಂದೆ ಬರ್ಸ ಬರ್ತದೆ ಒಂಜಿ ಜೊತೆ ನುಂಗುಜಿ ಅದ ಅಲ್ಪ ಅದ ನಿಗುಲು ಒಂಜಿ ಹೆಲ್ಪ್ ಮಲ್ಪು ಒಂಜಿ ರಡ್ಡು ಜೊತೆ ಹಕ್ಕಿ ಸಾಲ ಕೊರು ಅವನಿಗೆ ಕೊರ್ರ ಬುಜಿ ಒಂದು ಬಾಬನ ಮುಂದಿನ ಕೊರ್ನ ಬಾಬಾಗೆ ಎಲ್ಲಾರ್ಜ್ ಆಗುದು ಒಂದು ನಿನ್ನ ಸೈಜ್ ಅತ್ತು ನಿಕ್ ಲಾರ್ಜ್ ಅವ ನಿಕ್ ಅಂಚಲ ಬೋಡ್ಡ ಯಾನ್ ಓಂಬೊಕ ಜೈ ನಿಲ್ಲಡ್ ಬಾಲ ಸಂಕರತ್ತೆ ಏನ್ ಕೆಲವು ಟೀ ಶರ್ಟ್ ಪ್ಯಾಂಟ್ ಬರ ಕೊಡ್ತೇನೆ ಯಾನ್ ಪಾಡುಜಿ ಅವನಿಗೆ ಕೊರ್ಕವ ಅನ್ನ ಒಂಜಿ ವೇಳೆ ಎನ್ನವಿತ್ತು ಧೈರ್ಯ ಇದ್ದಿಡ ಈ ನನ್ನ ATM ಕಾರ್ಡ್ ಬರ್ತೊಂದ್ಲೆ ಪಿನ್ ನಂಬರ್ 1947 ಗೊಚ್ಚಪ್ಪ ಈ ಉಲಾಯ್ಕ್ ಹೋದು ಪಿದಾಯ್ ಬಣ್ಣ ಮುಟ್ಟ ಮೂಲೆ ಇಲ್ಲ ನಾನು ರೊಕ್ಕ ಅಂಗಡಿ ಮುಖ್ಯ ಭೂಮಿಕೆಯಲ್ಲಿ ಅಪ್ಪನ ಪಾತ್ರವನ್ನ ಖ್ಯಾತ ರಂಗನಟ ಶಿವಪ್ರಕಾಶ್ ಪೂಂಜಾ ಹರೇಕಳ ಅವರು ನಿರ್ವಹಿಸಿದ್ದು ಅವರ ಮನೋಜ್ಞ ಅಭಿನಯ ಪ್ರೇಕ್ಷಕರ ಕಣ್ಣಂಚನಾವತಿಯಾಗಿಸುತ್ತೆ. ಹಲೋ ವರುಣ್ ಓಲ್ಲವೇ ಮೂವಿದ ಟಿಕೆಟ್ ಜೊತೆ ಕಾತೊಂದು ಮೂಲು ಬೇಗ ಬಲ ಪಾಪ ಫೋನ್ ಟಿಕೆಟ್ ತೆಗೆದು ಕಾತೊಂದು ಅವು ಪಾಪ ಎಂಜಾಯ್ ಮಾಡಿ ಪ್ರಕಾಶ ಬೇಜಾರಾದ ಮಗ ಯಾನ್ ಏರ್ಡಾನ್ ಬೇಜಾರು ಮಾಡ್ಪಾಡು ಪಪ್ಪ ಯಾನೇನಿದಿತ್ತೆ ಯಾನ್ ಮಸ್ತ್ ವರ್ಷದ್ದು ಬಕ್ಕ ಬಂದಾಗ ಎನ್ನ ಬೊಡೆದಿ ಜೋಕುಲ್ ಮಾತ ಎನ್ನ ಸುತ್ತನೆ ತಿರ್ಗೊಂದು ಪೇರಂದೆ ಅಂಡ ಬಲ ಈ ಈತ್ನೇಟ ಐಕ್ಲೆಗ್ ಮಾತ ಖಾಲಿ ATM ಮಿಸಿನ ದಿತ್ತೀನಿ ಅಂಡ ನನ್ನ ದುಂಬು ಪಪ್ಪಾರ ಕಲ್ಪೋಡು ಒಂದು ಅದ್ಭುತ ಸಂದೇಶವನ್ನ ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸಿ ಪ್ರೇಕ್ಷಕರ ಮನಸ್ಸಿಗೆ ಮುಟ್ಟಿಸುವಲ್ಲಿ ಈ ನಾಟಕ 100% ಯಶಸ್ವಿಯಾಗಿದೆ. ಕಥೆಯ ಜೊತೆಗೆ ಸಾಗುವ ಹಾಸ್ಯವು ಒಂದಿನಿತೂ ಕೂಡ ಅಸಭ್ಯವಾಗಿರದೆ ಪ್ರೇಕ್ಷಕರಿಗೆ 100% ಮನೋರಂಜನೆಯನ್ನು ಒದಗಿಸುತ್ತೆ. ವರುಣ್ ಜೋಕುಲೆಪಲ ಕಲ್ಪನಾ ಪೊಡ್ತರು ಕಲ್ಪೊಡ್ ಮಗ ಏನಂತುಲೆಗೆ ಸಂಸಾರದ ಸಂಬಂಧದ್ದು ದೂರಾದ ಒವ್ವ ಒಂಜಿ ಗುರ್ತಾರ್ಥದಂತಿನ ಜಾಗಡೆ ಏರಾ ಕೊರ್ಪುನ ತಿಂಗೊಲ್ದ ಸಂಬಲಗೂ ಕೈ ನೀಡಿನಂಚಿನ ಪರಿಸ್ಥಿತಿ ನಿಖಲನ ಬಲ್ಲಿ ನಿಖಲ ಸಂಸಾರದೊಟ್ಟಿಗೆ ನೇತದ್ದು ನಿಖಲ ಕಾರ್ಡ್ ನಿಖಲನ್ ತೋಡು ಪನ್ಪುನೇ ನಾಶ ದಾದವಂತಾರೆ ಸರಿ ಪಾಪ ಸರಿ. टाले गए विधायक विनोद कुमार बिन्नी ने खत्म किया अनशन 10 दिन के लिए टालने का ऐलान. हेलो एंड वेलकम टू द कपिल शर्मा शो. अरे कपूर शर्मा आपकी हैंडराइटिंग तो बहुत अच्छी है मैंने आपका ट्वीट देखा था ಜೋಕೆದಾಸಿಲಿಟು ಈರೆಂಗಿಯ ಜೋಕೆದ ಬಲಿಟು ಕಾತುಂದೆಯ. ಇನ್ನು ಅಪ್ಪನ ಹೆಂಡತಿಯಾಗಿ ಕುಟುಂಬದ ನಿರ್ವಹಣೆಯ ಜವಾಬ್ದಾರಿಯನ್ನ ಹೊತ್ತ ಮನೆಯೊಡತಿಯ ಪಾತ್ರಕ್ಕೆ ಈಗಾಗಲೇ ರಿಯಾಲಿಟಿ ಶೋಗಳ ಮೂಲಕ ಪ್ರೇಕ್ಷಕರ ಮನಗೆದ್ದಿರುವ ನಟ ಮರ್ವಿನ್ ಶಿರ್ವಾ ಜೀವ ತುಂಬಿದ್ದಾರೆ. ಇನ್ನು ಪೊಪ್ಪನ ಅಪ್ಪನ ಪಾತ್ರಕ್ಕೆ ಜೀವ ತುಂಬಿರೋದು ವಿ4 ನ್ಯೂಸ್ ಕಾಮಿಡಿ ಪ್ರೀಮಿಯರ್ ಲೀಗ್ನಲ್ಲಿ ಫ್ರೆಂಡ್ಸ್ ಮಂಗಳೂರು ತಂಡದಲ್ಲಿ ಮಿಂಚುತ್ತಿರುವ ಪ್ರತಿಭೆ ಪ್ರವೀಣ್ ಕೋಟ್ಯಾನ್ ಕೊಡಕಲ್. ಒಂದು ಪ್ರಬುದ್ಧ ಪಾತ್ರವನ್ನ ಅಷ್ಟೇ ಅಚ್ಚುಕಟ್ಟಾಗಿ ನಿರ್ವಹಿಸಿರುವ ಪ್ರವೀಣ್ ಅವರ ಪಾತ್ರ ಕೊನೆಯವರೆಗೂ ನಾಟಕದಲ್ಲಿ ಹಾಸ್ಯದ ಜೊತೆಗೆ ಸಮಾಜಕ್ಕೆ ಕಿವಿ ಮಾತುಗಳನ್ನ ಹೇಳ್ತಾ ಸಾಗುತ್ತೆ. ಊಟ ತಿಂಡಿಯ ಸಮಯದಲ್ಲಿ ಮನೆಯಲ್ಲಿ ದಿಢೀರ್ ಪ್ರತ್ಯಕ್ಷರಾಗುವ ಅಜ್ಜಿಯ ಪಾತ್ರದಲ್ಲಿ ರಾಜೇಶ್ ಅಳಪೆ ಮತ್ತು ಅಜ್ಜಿಯ ಮೊಮ್ಮಕ್ಕನ ಪಾತ್ರದಲ್ಲಿ ಮಧುಕರ್ ಅಮೀನ್ ಪಲಿಮಾರು ಅವರು ಕೂಡ ಭರ್ಜರಿಯಾಗಿ ನಗಿಸ್ತಾರೆ. ಇನ್ನು ಪೊಪ್ಪನ ಮಕ್ಕಳಾಗಿ ಕುಮಾರಿ ಖುಷಿ ಉಲ್ಲಂಜೆ ಮತ್ತು ಶ್ರೀನಿವಾಸ್ ಉಚ್ಚಿಲ ನಟಿಸಿ ಮನೋಜ್ಞ ಅಭಿನಯ ನೀಡಿದ್ದಾರೆ. ಜೊತೆಗೆ ತಂಡ
ತಂಡದ ನಿರ್ವಹಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವ ಸುಜಿತ್ ಶೆಟ್ಟಿ ಕಾಪು ಅವರು ಡಿಫರೆಂಟ್ ಮ್ಯಾನರಿಸಂನ ಪಾತ್ರದಲ್ಲಿ ನಟಿಸಿದ್ದಾರೆ. ಅವರ ತಂಗಿಯಾಗಿ ಖ್ಯಾತ ನಟಿ ರೂಪಶ್ರೀ ವರ್ಕಾಡಿಯವರು ಕೂಡ ಗಮನ ಸೆಳೆದಿದ್ದಾರೆ. ಉಳಿದಂತೆ ಕಲಾವಿದರಾದ ರಘುರಾಜ್ ಪಣ್ಯಾಡಿ, ಅರುಣ್ ಸಾಲಿಯನ್ ತೋನ್ಸೆ, ಪ್ರವೀಣ್ ಕೋಟ್ಯಾನ್ ಕೊಡಕಲ್, ಯಶವಂತ್ ಉಪ್ಪೂರು, ಶಶಿ ಗುಜ್ರನ್, ಪಡುಬಿದ್ರಿ ಅವರ ನಟನೆ ನಾಟಕಕ್ಕೆ ಜೀವ ತುಂಬಿದೆ. ಸುನೀತ್ ಚಿತ್ರಾಪುರ ಸಾಹಿತ್ಯ ಬರೆದಿರುವ ಪೊಪ್ಪ ಎನ್ನುವ ಹಾಡಿಗೆ ಸಂತೋಷ್ ಸೋನು ಮತ್ತು ಮಾಸ್ಟರ್ ನಿನಾದ್ ಕಾಪು ಧ್ವನಿಯಾಗಿದ್ದಾರೆ. ನಾಟಕದ ನಿರ್ದೇಶನ ಮಾಡಿರುವ ಶರತ್ ಉಚ್ಚಿಲ ಅವರೇ ಈ ಹಾಡಿಗೂ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಈ ಮೂಲಕ ಈ ಹಾಡು ಇಡೀ ನಾಟಕದ ಜೀವಾಳವಾಗಿ ಮೂಡಿಬಂದಿದೆ. ಸಂದೀಪ್ ನಿತಿನ್, ಕೀರ್ತನ್, ನಿಖಿಲ್, ಪ್ರಜ್ವಲ್, ಸುರೇಶ್ ಕುಂಜೂರು ಅವರ ಮೂಲಕ ಅದ್ಭುತ ಸೆಟ್ ನಾಟಕದ ಸೊಬಗನ್ನ ಮತ್ತಷ್ಟು ಹೆಚ್ಚಿಸಿದೆ. ಇನ್ನು ನಾಟಕವು ಅದ್ಭುತವಾದ ಧ್ವನಿ ಮತ್ತು ಬೆಳಕಿನ ಸಂಯೋಜನೆಯನ್ನ ಹೊಂದಿದ್ದು, ಈ ಜವಾಬ್ದಾರಿಯನ್ನ ಕಾಪು ಶ್ರೀ ಗುರು ಸೌಂಡ್ಸ್ನ ಹರೀಶ್ ಕಾಪು ಅವರು ನಿರ್ವಹಿಸಿದ್ದಾರೆ. ಧ್ವನಿ ನಿಯಂತ್ರಣದ ಕೆಲಸವನ್ನ ಸಂತೋಷ್ ಸನಿಲ್ ಕಾಪು ಮಾಡಿದ್ದು, ಎಲ್ಲಕ್ಕಿಂತ ಪ್ರಮುಖವಾದ ಮೇಕಪ್ನಲ್ಲಿ ಚೈತನ್ಯ ಕಲಾ ಆರ್ಟ್ಸ್ ಬೈಲೂರು ಸಹಕರಿಸಿದ್ದಾರೆ. ಕಾಪು ಹೋಟೆಲ್ ವೈಶಾಲ್ಯ ನಯೇಶ್ ಶೆಟ್ಟಿ ಎಲ್ಲೂರು ಅವರ ಸರ್ವ ಸಹಕಾರ ಪೊಪ್ಪ ನಾಟಕಕ್ಕಿದೆ. ಇನ್ನು ವಾಹನ ಚಾಲಕರಾಗಿ ಗೋಪಾಲ್ ಶೆಟ್ಟಿಗಾರ್ ಕಾಪು, ಸುರೇಶ್ ಕಾಪು ಕಲಾವಿದರಿಗೆ ಸಾಥ್ ನೀಡಿದ್ದಾರೆ. ಮೋಕೆದ ಸಿಲಿಟು ಈದೆಂಗಿಯ ಜೋಕೆದ ಬಲಿಟು ಕಾತುಂದೆಯ ಮೋಕೆದ ಸಿಲಿಟು ಈದೆಂಗಿಯ ಜೋಕೆದ ಬಲಿಟು ಕಾತುಂದೆಯ ಜೋಕೆದ ಬಲಿಟು ಕಾತುಂದೆಯ ನೋಡಿದ್ರಲ್ವಾ, ಇದು ವಿ4 ಸ್ಟ್ರೀಮ್ನಲ್ಲಿ ಮೂಡಿ ಬರಲಿರುವ ಪೊಪ್ಪ ಎನ್ನುವ ನಾಟಕದ ಸ್ಮಾಲ್ ಸೆಲೆಕ್ಟ್. ಇಷ್ಟೆಲ್ಲ ನೋಡಿದ ಮೇಲೆ ನಾಟಕ ಹೇಗಿರಬಹುದು ಅನ್ನೋ ಎಕ್ಸೈಟ್ಮೆಂಟ್ ನಿಮ್ಮನ್ನ ಕಾಡ್ತಾ ಇರಬಹುದು. ಸೊ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ವಿ4 ಸ್ಟ್ರೀಮ್ ಮೂಲಕ ಸಿಗಲಿದೆ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಎಪಿಸೋಡ್. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ.